ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಚಂದ್ರಿಕಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರು ಜಸ್ಟ್ ಹೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಏನು ಸ್ಪೆಷಲ್ ಇವತ್ತು? ಇವತ್ತು ಸಬ್ಬಕ್ಕಿ ಪುಲಾವ್ ಮಾಡ್ತಾ ಇದ್ದೇನೆ. ಸಬ್ಬಕ್ಕಿಯಿಂದ ಪಲಾವ? ಹೌದು. ಓಕೆ, ಅಂದರೆ ಏನು ಅಕ್ಕಿ ಯೂಸ್ ಮಾಡಲಿಕ್ಕಿಲ್ಲ? ಅಕ್ಕಿ ಇಲ್ಲ, ಸಬ್ಬಕ್ಕಿ. ಸಬ್ಬಕ್ಕಿ, ಸಾಬುದಾನ ಹೇಳ್ತಾರೆ. ಸಾಬುದಾನ, ಹೌದು. ಅದು ನಾರ್ಮಲ್ ಆಗಿ ನಾವು ಈ ಕಿಚಡಿ ಎಲ್ಲ ಮಾಡ್ತೇವಲ್ಲ, ಹೌದು, ಹಾಗೆ ಬರುತ್ತಾ ಅಥವಾ ಪಲಾವ್ ಥರನ? ಪಲಾವ್ ಥರನೇ ಬರುತ್ತೆ. ಪಲಾವ್ ಥರನೇ ಬರುತ್ತಲ್ಲ. ಓಕೆ, ಇನ್ನೊಂದು ರಾಗಿ ಸೂಪ್ ಮಾಡ್ತಾ ಇದ್ದೇನೆ. ರಾಗಿ ಡಯಟಿಗೆ. ಸೂಪಾ? ಇದು ಡಯಟಿಗೆ. ಹೌದು. ಹಾಗಾದ್ರೆ ಇದನ್ನು ಸಾಧಾರಣ ಎಲ್ಲರೂ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ಬೋದಲ್ಲ. ಹೌದು. ರಾಗಿ ಹೆಲ್ತಿ ಕೂಡ ಒಳ್ಳೇದಲ್ಲ. ಹೌದು. ಓಕೆ, ಒಂದು ರಾಗಿ ಸೂಪ್, ಇನ್ನೊಂದು ಸಬ್ಬಕ್ಕಿಯ ಪಲಾವ್. ಹೌದು. ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್. ಈಗ ಫಸ್ಟಿಗೆ ನಾವು ಸಬ್ಬಕ್ಕಿ ಪಲಾವ್ ಮಾಡುವ. ಸಬ್ಬಕ್ಕಿ ಪಲಾವ್ ಅಲ್ಲ? ಓಕೆ, ನೀವು ಸಬ್ಬಕ್ಕಿನ ಸ್ಟೀಮರ್ ಬೇಕು ಅದಕ್ಕೆ ಮಾಡಲಿಕ್ಕೆ. ನೀವು ಅಂದರೆ ಅದನ್ನು ನೀರಿಗೆ ಹಾಕಿದ್ರೆ ಹೇಗೆ? ಹೌದು, ಇದನ್ನು ನಾನು ನೆನೆಸಿದ್ದೇನೆ ಸಬ್ಬಕ್ಕಿಯನ್ನು. ಇದನ್ನು ಸ್ವಲ್ಪ ನಾವು ಸ್ಟೀಮ್ ಮಾಡಿದರೆ ಸ್ವಲ್ಪ ಬೆಂದ ಆಗ ಅದು ನಮಗೆ ಇದು ಮಾಡಲಿಕ್ಕೆ ಸರಿ ಆಗ್ತದೆ. ಓಕೆ, ಹಾಗಾದ್ರೆ ನಿಮಗೆ ಸ್ಟೀಮರ್ ನೀರು ಹಾಕದೆ ನಾವು ಸ್ಟೀಮ್ ಮಾಡಬೇಕಲ್ಲ? ಓಕೆ, ಹಾಗಾದರೆ ಸ್ಟೀಮರ್ ಅಂತ ರೆಡಿ ಇದೆ. ಒಲೆ ಉರಿಸಲ್ಲ? ಹಾಂ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಬೇಕಲ್ಲ? ಹೌದು. ಇಲ್ಲಾಂದರೆ ಒಳಗಡೆ ಹೋಗ್ತದೆ. ಇದನ್ನು ಹಾಗೆ ಬೇಯಿಸಿದರೆ ಹೇಗೆ? ನೀರಲ್ಲಿ ಬೇಯಿಸಿದರೆ ಅದು ನಮಗೆ ಒಳ್ಳೇದಾಗುದಿಲ್ಲ. ಅಂದರೆ ಅದು ಪೇಸ್ಟ್ ಥರ ಆಗ್ತದೆ. ಹಾಗೆ ನೆನೆಸಿ ಇಟ್ಟುಕೊಂಡು ನಾವು ಮಾಡಿದರೆ ಇದು ಬಿಡಿ ಬಿಡಿ ಆಗಿರ್ತದೆ. ಬಿಡಿ ಆಗ್ತದಲ್ಲ? ಓಕೆ, ನಾವು ಏನು ಈಗ ಪುಂಡಿ ಎಲ್ಲ ಮಾಡ್ತೇವಲ್ಲ? ಹೌದು, ಕಡುಬು ಹಾಗೇನೆ ಆ ಥರ ಮಾಡ್ಕೊಳ್ಳೋಲ್ಲ? ಸ್ಟೀಮ್ ಮಾಡಿ ಇದಂತೂ ಬೇಯ್ತಾ ಇರ್ತದೆ. ಹೌದು. ಈಗ ನೆಕ್ಸ್ಟು ಇದು ಬೇಯುವಾಗ ನಾವು ಇದು ಅದಕ್ಕೆ ಪುಲಾವಿಗೆ ನಾವು ರೆಡಿ ಮಾಡ್ಕೊಳ್ಬೋದು. ಹಾಗಾದ್ರೆ ಇದನ್ನ ಈ ಕಡೆ ಇಟ್ಕೊಳ್ಳೋದು? ಆಯ್ತು, ಇಟ್ಕೊಳ್ಳಿ. ಓಕೆ, ಒಂದು ಬಾಣಲಿ ನಾವು ಅದೇ ಒಳಗೆ ಬಾಣಲೆ ಇರ್ತದೆ. ಹೌದು. ಅದಕ್ಕೆ ಆಯಿಲ್, ಅದಕ್ಕೆ ತುಪ್ಪ ಹಾಕೋದಾ? ನಾವು ತುಪ್ಪ ಅಂತ ಬಂದಾಗ ಕೇಸರಿವರ ಶುದ್ಧ ಹಸುವಿನ ತುಪ್ಪ. ಎಷ್ಟು ಹಾಕಲಿ? ಒಂದು ಸ್ಪೂನ? ಹೌದು. ಸಾಕಾಗುತ್ತಾ? ನೋಡು, ಸ್ವಲ್ಪ ಮೆಲ್ಟ್ ಆಗಲಿ ಅದು. ಈಗ ಇದರಲ್ಲಿ ನಾವು ಅರ್ಧ ಈರುಳ್ಳಿ ಹಾಕುವ. ಅರ್ಧ ಈರುಳ್ಳಿ ತಗೊಳ್ಳೋದು? ಪಲಾವ್ ಮಾಡುವಾಗ ಒಟ್ಟಿಗೆ ಹಾಕಿ ಬೇಯಿಸು ನೋಡಿ. ಹೌದು, ಅಲ್ಲ ಅದು ತುಂಬ ನಮೂನೆಯದ್ದು ಉಂಟು. ಈ ಥರ ರೈಸನ್ನು ಮೊದಲು ಬೇಯಿಸಿ ಇಟ್ಟು ಆಮೇಲೆ ತರಕಾರಿ ಹಾಕಿ ಹಾಗೆ ಮಾಡುವವರು ಸಹ ಇದ್ದಾರೆ. ಮತ್ತೆ ಕೆಲವರು ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಆ ಮಸಾಲೆಯನ್ನು ಹಾಕಿ ಹಾಗೆ ಮಾಡುವವರು ಸಹ ಇದ್ದಾರೆ. ಅಂದರೆ ಅದಕ್ಕೆ ಬೇರೆ ಬೇರೆ ಟೇಸ್ಟ್ ಬರ್ತದೆ. ಪ್ರೊಸೀಜರ್ ಎಷ್ಟು ಲೆಂದಿ ಇರ್ತದೆ ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ಬ್ಯಾಚುಲರ್ಸ್ಗೆ ಒಂದೇ, ಹೌದು, ಕುಕ್ಕರಲ್ಲಿ ಡೈರೆಕ್ಟ್ ಮಾಡೋದು. ಒಂದೇ ಸಲಕ್ಕೆ ಆಗಬೇಕು. ಇದಾದರೆ ನೋಡಿ, ಎರಡೆರಡು ಸಲ ನಾವು ಕುಕ್ ಮಾಡಬೇಕಲ್ಲ? ಹೌದು. ಆದರೆ ಇದು ಬೇಗ ಆಗ್ತದೆ, ಯಾಕೆಂದರೆ ಈಚಿಂದ ಇದು ಮಾಡುವಾಗ ಅಲ್ಲಿ ಅದು ಸ್ಟೀಮ್ ಆಗ್ತದೆ. ಇದು ಈರುಳ್ಳಿ ಸರಿ ಕೆಂಪಾಗಬೇಕು. ಈರುಳ್ಳಿ ಮತ್ತು ತುಪ್ಪ ಸೇರಿದ ಉಂಟು, ಪರಿಮಳ ಅಂತೂ ಗಮ್ಮಲ ಬಂಟಲ್ಲ? ನೀವು ಇದಕ್ಕೆ ತರಕಾರಿಗಳನ್ನೆಲ್ಲ ಯಾವುದು ಹಾಕಿ ತಗೊಂಡಿದ್ದೀರಾ? ಕ್ಯಾರೆಟು, ಬೀನ್ಸ್, ಮತ್ತೆ ಆಲೂಗಡ್ಡೆ. ಇದು ನೋಡುವ. ಇದು ನೋಡಿ, ಹೀಗೆ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಆಗಿದೆ ಅದು. ಈಗ ಆಫ್ ಮಾಡಿ. ಸಾಕು, ಅಷ್ಟಾದ್ರೆ ಸಾಕು. ಈಗ ಅದನ್ನು ತೆಗೆದು ನಾವು ಸ್ವಲ್ಪ ತಣಿಲಿಕ್ಕೆ ಹಾಕುವ. ಹೌದು, ಒಂದು ಟ್ರೇಯಲ್ಲಿ ಹಾಕಿದ್ರೆ. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಹೌದು, ಅದನ್ನು ತೆಗೆದು ನೋಡಿ ಟ್ರೇಯಲ್ಲಿ. ಈಗ ನಾನು ಇದಕ್ಕೆ ಕ್ಯಾರೆಟ್ ಹಾಕ್ತೇನೆ. ಕ್ಯಾರೆಟ್, ಬೀನ್ಸ್, ಆಮೇಲೆ ಸ್ವಲ್ಪ ಬಟಾಣಿ, ಮತ್ತು ಆಲೂಗಡ್ಡೆ ನಾನು ಕಪ್ಪಾಗ್ತದಂತ ನೀರಿಗೆ ಹಾಕಿದ್ದೆ. ಉಪ್ಪು ನೀರಲ್ಲೇ? ಅಲ್ಲ, ಹೀಗೆ ನೀರಲ್ಲಿ ಹಾಕಿದ್ದೆ. ಎಲ್ಲವನ್ನ ಚಿಕ್ಕ ಚಿಕ್ಕದಾಗಿ ಕೊಯ್ದಿದ್ದೀರಲ್ಲ, ಕಟ್ ಮಾಡಿದ್ರು.
ಈಗ ಅದು ಸ್ವಲ್ಪ ಬೇಯಲಿ. ಇದಕ್ಕೆ ಮುಚ್ಚಳ ಇಡು. ಹೌದು, ಮುಚ್ಚಳ. ಹಾಗಾದರೆ ಇದಕ್ಕೆ ಈಗ ಹೌದು, ಮುಚ್ಚಳ. ಈಗ ಈ ಸಬ್ಬಕ್ಕಿ ನಾವು ಬೆಂದಿದ್ದಕ್ಕೆ ಇದು ನಾನು ನೆಲಕಡಲೆ ಹುರಿದು ಪುಡಿ ಮಾಡಿದ್ದು. ನೆಲಕಡಲೆ? ಹೌದು. ಹೌದು. ಅಂದ್ರೆ ಇದು ಹೇಗೆ? ಸ್ವಲ್ಪ ರೋಸ್ಟ್ ಮಾಡುದು. ಅದು ನೆಲಕಡಲೆ ನಮ್ಗೆ ಇದು ಹುರಿದದ್ದು ಸಹ ಸಿಗ್ತದಲ್ಲ ಅಂಗಡಿಯಲ್ಲಿ, ಅದು ಸಹ ಆಗ್ತದೆ. ಇಲ್ಲದಿದ್ರೆ ಮನೆಯಲ್ಲಿ ಹಸಿ ನೆಲಕಡಲೆ ಇದ್ರೆ ಸ್ವಲ್ಪ ಹುರಿದು ಅದನ್ನು ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳೋದು. ಯಾರಿಗೂ ಕೋಟಿಂಗ್ ತರನೇ ಹೇಗೆ? ಹೌದು, ಅಂದ್ರೆ ಯಾಕಂದ್ರೆ ಅದು ಅಂಟಿಕೊಳ್ಳದ ಹಾಗೆ. ಒಂದಕ್ಕೊಂದು ನಾವು ಈ ತರ ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ? ಹೌದು. ಹೀಗೆ ಇಟ್ರೆ ನಮ್ಗೆ ಅದು ತಿನ್ಲಿಕ್ಕೆ ದಾನ ಹಾಗೆ ಸಿಗುತ್ತಾ? ಇಲ್ದಿದ್ರೆ ಏನಾಗ್ತದೆ, ಅದು ಅಂಟಿ ಕೂತ್ಕೊಳ್ತದೆ. ಮತ್ತೆ ಅದು ನೆಲಕಡಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ? ಹೌದು. ಇವನ್ ಸಾಬುದಾನ ಕಿಚಡಿ ಮಾಡ್ತಾರಲ್ಲ, ಆವಾಗ ಸಹ ಹೀಗೆ ಮಾಡಿದ್ರೆ ಚೆನ್ನಾಗಿರ್ತದೆ, ಸಾಫ್ಟ್ ಇರ್ತದೆ. ನೆಲಕಡಲೆ ಹುಡಿ ಸಹ ಹಾಕಿ ಮತ್ತೆ ಮೊದಲೇ ಬೇಯಿಸ್ಕೊಂಡು ಈ ತರ ಸ್ಟೀಮ್ ಮಾಡಿಕೊಂಡು ಮಾಡಿದ್ರೆ ಆವಾಗ ಅದು ಸಹ ಹಾಗೆ ತುಂಬಾ ಚೆನ್ನಾಗಾಗ್ತದೆ. ಈಗ ಇದು ಬೆಂದಿದೆಯಾ ನೋಡುವ. ತರಕಾರಿ ಅದಕ್ಕೇನು ಉಪ್ಪೇನು ಹಾಕಿಲ್ಲ? ಇಲ್ಲ, ಹಾಕ್ಲಿಲ್ಲ. ಹೌದು. ಈಗ ಟೊಮೆಟೊ ಸಹ ಹಾಕುವ ನಾವು. ಹೌದು. ಇದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕುವ. ಹೌದು. ನಾವು ಎಕ್ಸ್ಟ್ರಾ ಉಪ್ಪು ಏನು ಸಾಬುದಾನಕ್ಕೆ ಬೇಯುವಾಗೆಲ್ಲ ಇಲ್ಲ, ಅದಕ್ಕೆ ಹಾಕುದಿಲ್ಲ. ಇದಕ್ಕೆ ಹಾಕಿದ್ರೆ ಸಾಕಾಗ್ತದೆ. ಸ್ವಲ್ಪ ಬೇಯಲಿ ಟೊಮೆಟೊ ಎಲ್ಲ. ಹೌದು. ಮುಚ್ಚಬೇಕಾ? ಹಾಗೆ? ಹೌದು, ಮುಚ್ಚಿಡು. ಮೀಡಿಯಂ ಸ್ಟವ್ ಇಟ್ಟಲ್ಲ? ಆನಿಯನ್ಸ್ ಹಾಕಿ ಬಿಡುವ. ತರಕಾರಿಗಳು ಜಾಸ್ತಿ ಇದ್ದಾಗ ಗೊತ್ತಾಗಲ್ಲ. ಹೌದು. ಒಂದೊಂದು ಬಾಕಿ ಆಗ್ತದೆ. ಆಕ್ಚುಲಿ ಆನಿಯನ್ ನೀವು ಸ್ಟಾರ್ಟಿಗೆ ಹಾಕಿದ್ರಿ ಚಿಕ್ಕದಾಗಿ? ಅದು ಹುರಿಲಿಕ್ಕೆ ಹುರಿಲಿಕ್ಕೆಲ್ಲ ಒಗ್ಗರಣೆಗೆ. ಇದಿಷ್ಟೀಗ ಚೆನ್ನಾಗಿ ಬೇಯಬೇಕಲ್ಲ? ಹೌದು. ಇದು ನಾರ್ಮಲ್ ಆಗಿ ನಾವೀಗ ಬೆಳಿಗ್ಗೆ ಊಟ ಬ್ರೇಕ್ಫಾಸ್ಟಿಗೆ ಸಹ ಆಗ್ತದೆ, ಲಂಚಿಗೆ ಸಹ ಆಗ್ತದೆ, ಡಿನ್ನರ್ಗೆ ಸಹ ಆಗ್ತದೆ. ಯಾವುದಕ್ಕೆ ಬೇಕಾದ್ರೆ ಸೂಟ್ ಆಗ್ತದೆ. ಇದು ಕೆಲವರೆಲ್ಲ ಜಾಸ್ತಿ ಏನು ಊಟ ಎಲ್ಲ ಮಾಡಿ ಹೌದು ರಾತ್ರಿಗೆ. ಮತ್ತೆ ಕೆಲವರು ಈಗ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟು ಇದಿಲ್ಲ ವ್ರತ ಅಂತ ಹೇಳಿ. ಆ ಕಡೆ ಉತ್ತರ ಭಾರತದಲ್ಲೆಲ್ಲ ವ್ರತ ಅಂತ ಮಾಡುವಾಗ ಅವರು ಸಾಬುದಾನ ತಿಂತಾರೆ. ಮಹಾರಾಷ್ಟ್ರದಿಂದ ಆಚೆ ಅವರು, ನಾವು ಇಲ್ಲಿ ರವೆ ಎಲ್ಲ ತಿಂತೇವೆ, ಅವ್ರು ರವೆ ಎಲ್ಲ ತಿನ್ನೋದಿಲ್ಲ, ಸಾಬುದಾನವೇ ತಿನ್ನೋದು. ಆವಾಗ ಅವರು ವ್ರತಕ್ಕೆ ಮಾಡುವಾಗ ಆವಾಗ ಇದು ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನೆಲ್ಲ ಬಿಟ್ಟು ಬಿಡ್ಬೋದು. ಅದನ್ನ ಅವಾಯ್ಡ್ ಮಾಡಿ ಮಾಡಿದ್ರೆ ಹೌದು ಕರೆಕ್ಟಾಗಿ ನಾವು ವೃತ್ತಕ್ಕೆ ಬೇಕಾಗುವಂಥ ಆಹಾರ ಮಾಡ್ಕೊಳ್ಬೋದಲ್ಲ. ಈರುಳ್ಳಿ, ಇದು ಆಲೂಗಡ್ಡೆ ಬೆಂದಿದೆಯಾ ನೋಡುವ. ಸ್ವಲ್ಪ ಬೇಯಿದ್ರೆ. ನೀವು ಬಟಾಣಿ, ಇದು ಹಸಿ ಬಟಾಣಿ ತಗೊಂಡಿದ್ದ ಅಂತಲ್ಲ? ಹೌದು. ಸ್ವಲ್ಪ ಬಟಾಟೆ ಬೇಯಬೇಕಲ್ಲ? ನಾವು ಇದು ಹಾಕುವ, ಮಸಾಲ ಹಾಕುವ, ಆವಾಗ ಅದು ಬೇಯ್ತಾ ಬರ್ತದೆ. ಮಸಾಲ ಅಂದ್ರೆ ಇದಕ್ಕೆ ಅರಿಶಿನ ಸ್ವಲ್ಪ, ಮತ್ತೆ ಹೌದು ನಾನಾ ಚಿಲ್ಲಿ ಪೌಡರ್. ಹೌದು. ಮತ್ತೆ ನಾನಾ ಅವ್ರದ್ದು ಗೀ ರೋಸ್ಟ್ ಮಸಾಲ ಬೇಕಾ ಇದಕ್ಕೆ? ಹೌದು. ಒಂದು ಸ್ಪೂನ್ ಅಷ್ಟು ಹಾಕಿದೆ. ಈಗ ಇದು ಬೆಂದಿದೆ, ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಈ ಸಾಬುದಾನವನ್ನು ಹಾಕಿಬಿಡಿ. ಬೇಯಿಸಿದಂಥ ಸಾಬುದಾನ ಅಲ್ಲ? ಹೌದು. ನೋಡಿ, ನೀವು ಆವಾಗಲೇ ಹೇಳಿದ್ರಿ ಕಡಲೆ ಹಾಕಿ ಆ ಥರ ಮಾಡುವಾಗ ಅಂಟಂಟು ಬರುವುದೇ ಇಲ್ಲ. ಅಂಟಂಟು ಬರುವುದಿಲ್ಲ, ಅದು ನಮಗೆ ಬಿಡಿ ಬಿಡಿಯಾಗಿ ಸಿಗ್ತದೆ. ನೋಡಿ. ಮತ್ತು ಆ ಥರ ಬೇಯಿಸುವಾಗ ಕೂಡ ನೋಡಿ ಎಲ್ಲ ಸಾಬುದಾನ ಕರೆಕ್ಟಾಗಿ ಬೆಂದಿರುತ್ತಲ್ಲ ನೋಡಿ. ಹೌದು. ಆವಾಗ ನಮಗೆ ತಿನ್ನುವಾಗ ಸಹ ಸಾಫ್ಟ್ ಆಗ್ತದೆ. ಇಲ್ಲದಿದ್ರೆ ಅದು ಹಸಿ ಒಂಥರ ನಾಲಿಗೆಗೆ ಅಂಟಿಕೊಂಡ ಹಾಗೆ ಎಲ್ಲ ಆಗ್ತದೆ. ಈ ಥರ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ಬೋದಲ್ಲ? ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ಮಾತ್ರ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ?
ಒಂದು 2 ನಿಮಿಷ ನಾವು ಮುಚ್ಚಿ ಇಡುವ ಇದನ್ನು. ಮುಚ್ಚಿಡುದಾ? ಓಕೆ. ಈಗ ಇದು ಆಯಿತು, ಆಲ್ಮೋಸ್ಟ್ ರೆಡಿ. ಹೌದು. ಆಫ್ ಮಾಡೋದಾ? ಹೌದು, ಆಫ್ ಮಾಡು. ಓಕೆ. ಸರ್ವ್ ಮಾಡುವ. ಇನ್ನು ಹಾಗೆ ಡೈರೆಕ್ಟ್ ಬಿಸಿ ಬಿಸಿ ಸರ್ವ್ ಮಾಡೋದಲ್ಲ? ಹೌದು. ಪ್ಯಾನ್ ಟು ಪ್ಲೇಟ್. ಪ್ಯಾನ್ ಟು ಪ್ಲೇಟ್. ಏಕೆ ಸೈಡ್ ಡಿಶ್ ಆ ಥರ ಏನು ಬೇಡ, ಕಚಂಬರ ಆ ಥರ ಏನು ಬೇಕು ಅಂತಿಲ್ಲ? ಪಲಾವ್ ಅಲ್ಲ, ಅದು ಬೇಕಾದ್ರೆ ನೀವು ಡ್ರೈ ಇದು ಇಡ್ಬೋದು, ತೊಂದರೆ ಇಲ್ಲ. ಡ್ರೈ ಸ್ಯಾಲಡ್. ಹೌದು. ಇದು ನಿಮಗೆ ಮೊಸರು ಎಲ್ಲ ಎಂಥದ್ದು ಬೇಕಾಗಿಲ್ಲ, ಚಟ್ನಿ ಅದೆಲ್ಲ ಏನು ಬೇಡ, ಬೇಕಾಗಿಲ್ಲ. ಯಾಕೆಂದ್ರೆ ಇದರಲ್ಲಿ ಎಲ್ಲ ಟೇಸ್ಟ್ ಇದೆ. ಹೌದು. ಮೇಲ್ಗಡೆಯಿಂದ ಹಾಗೆ ಕೊತ್ತಂಬರಿ ಹಾಕ್ತಿದ್ರಲ್ಲ, ಕೊತ್ತಂಬರಿ ಸೊಪ್ಪು. ಎಸ್. ಓಕೆ. ಸಬ್ಬಕ್ಕಿ ಪುಲಾವ್ ರೆಡಿ ಅಲ್ಲ? ಓಕೆ. ಗಮ್ಮತ್ ಕಾಂತುಂಟು ಮ್ಯಾಮ್. ಸಬ್ಬಕ್ಕಿ ಪಲಾವ್ ನಾನು ನಾರ್ಮಲಾಗಿ ಸಬ್ಬಕ್ಕಿಯಿಂದ ಕಿಚಡಿ ಅದೆಲ್ಲ ತಿಂದಿದ್ದೇನೆ, ಬಟ್ ಪಲಾವ್ ಅಂತೂ ತಿನ್ನಲೇ ಇಲ್ಲ. ಸೈಡಿಗೆಲ್ಲ ನೀವು ತರಕಾರಿಗಳನ್ನೆಲ್ಲ ಇಟ್ಟಿದ್ದೀರಲ್ಲ, ಹಾಗೆ ಒಂದೊಂದು ಹಸಿ ತರಕಾರಿ ಕೂಡ ಬಾಯಿಗೆ ಸಿಕ್ಕಿ ಚೆನ್ನಾಗಿರುತ್ತೆ. ಓಕೆ. ಪಲಾವ್ ಅಂತೂ ಟೇಸ್ಟ್ ಅಂತೂ ಗಮ್ಮತ್ ಇರಲೇಬೇಕು ಅಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಕೂಡ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಖಂಡಿತ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಸಬ್ಬಕ್ಕಿಯ ಪಲಾವ್ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಬ್ಬಕ್ಕಿ ಪುಲಾವ್ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಸಬ್ಬಕ್ಕಿಯನ್ನು ಹಬೆಯಲ್ಲಿ 5 ನಿಮಿಷ ಬೇಯಿಸಿ, ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಆಲೂಗಡ್ಡೆ ಹಾಕಿ ಹುರಿದು ಬೇಯಿಸಿ. ಇನ್ನೊಂದೆಡೆ ಬೇಯಿಸಿದ ಸಬ್ಬಕ್ಕಿಗೆ ಹುರಿದ ಶೇಂಗಾ ಪುಡಿ ಹಾಕಿ ಬೆರೆಸಿಕೊಳ್ಳಿ. ತರಕಾರಿ ಬೆಂದ ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ ಹಾಕಿ ಬೇಯಿಸಿ. ತರಕಾರಿ ಪೂರ್ತಿ ಬೆಂದ ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಘೀ ರೋಸ್ಟ್ ಮಸಾಲ, ಬೇಯಿಸಿದ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಬಿಸಿ ಬಿಸಿಯಾದ ಸಬ್ಬಕ್ಕಿ ಪುಲಾವ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.